ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ನೆರೆಲ್ಟ್ ಉಳ್ಳಾಲ ತಾಲೂಕು ಬಿಲ್ಲವೇರ್ನ ಸಮಾವೇಶ ಸಮಿತಿದ ಒಟ್ಟು ಸೇರಿಗೆಡು ಉಳ್ಳಾಲ ತಾಲೂಕು ಬಿಲ್ಲವೇರ್ನ ಸಮಾವೇಶ ಫೆಬ್ರವರಿ 25 ತಾರೀಕಿಗೆ ಕೊಲ್ಯ ಬಿಲ್ಲವ ಸಮಾಜ ಸಂಘದ ವಠಾರಡು ನಡಪೆರವುಂಡು. ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಗೌರವಾಧ್ಯಕ್ಷರು ಗೋಪಾಲಕೃಷ್ಣ ಎಸ್ ಪೂಜಾರಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ ಕಾರ್ಯಕ್ರಮದ ಯಶಸ್ಸಿಗೆ ಮಾತೆರ್ನಲ ಸಹಕಾರಕ್ಕೆ ನುಂಡೇರು. ಮತ್ತು ಎಸ್ಟಿಮೇಟ್ ಉಂಡು ಪಂಪೇರು ಮತ್ತು ಕೆಲವುದಾಗಲೂ ಮತ್ತು 5,000 10,000 15,000 25,000 ಮತ್ತು ಕೆಲವುದಾಗಲೂ 5,000 10,000 15,000 25,000 ಮತ್ತು ಕೊಡ್ತೇವೆ. ಅಂಚನ ಕೊರ್ಪುನಾಗ್ಲಿತ್ತನ ಬೇರೆ ಅಧ್ಯಕ್ಷರ ಪಣಲಿ ಅಥವಾ ನಮ್ಮ ಆಫೀಸರ್ ಪಣಲಿ ಅವು ನಮ್ಮ ಮಾತೆಲ್ಲ ಸಹಕಾರವಂತನೇ ನಮ್ಮ ಎಲ್ಲ ಮತ್ತು ಕಾಸ್ತ ಆರ್ಥಿಕ ವ್ಯವಸ್ಥೆ ಮತ್ತು ನನಗೆ ಸುಧಾರಣೆ ಅವನು ಅಂಚ ಅವು ಮಾತೆರೆಲ್ಲ ಉಪ್ಪಡು ತನ್ನತಿ ಗುಲಾಬಿ ಮತ್ತು ಕಲೆಕ್ಷನ್ನೇ ಮತ್ತು ಅವಡು ಈ ಸಂಸ್ಥೆ ಅಧ್ಯಕ್ಷರನಾಗ್ಲಿ ಮತ್ತು ಆಯ್ನಾತ್ ಮುತುವರ್ಜಿ ಆಯ್ನಾತ್ ಜನಸಂಖ್ಯೆ ಬರ್ಪಲಾಗ ತೂಡು ನಮ್ಮ ಈತು ಉಳ್ಳಾಲ ಸಂಘ ಪ್ರತಿ ನಮ್ಮ ಅವೈತೆ ಪುದರ್ಮತ ಇಟ್ಟು ಗೊತ್ತಾಗ್ನು ಇಂಥ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ನು. ಉಳ್ಳಾಲ ತಾಲೂಕು ಬಿಲ್ಲವೇರ್ನ ಸಮಾವೇಶ ಸಮಿತಿದ ಗೌರವಾಧ್ಯಕ್ಷರು ಚಂದ್ರಶೇಖರ್ ಉಚ್ಚಿಲ್ ಪಾತಿರೊಂದು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಸಂದೇಶದ ಲೆಕ್ಕ ವಿದ್ಯಾರ್ಥಿ ಸ್ವತಂತ್ರ ರಾಲೆ ಸಂಘಟನೆರ್ದು ಬಲಹಿತ ರಾಲೆ ಪನ್ಪಿನ ಆದರ್ಶನ್ ಪತ್ತೊಂದು ಆರ್ಥಿಕವಾದ ದುರ್ಬಲ ರಾಯನಕ್ಲಿನ ಕಣನೀರನ್ನು ಒರೆಸಿನ ಕಾರ್ಯಕ್ರಮವನ್ನು ಚಿಂತನೆ ಮಾರ್ಗನ ಮುಖಾಂತರ ಸಂಘನ ಸ್ಥಾಪನೆ ಮಾಡ್ತದ ಅನುಷ್ಠಾನಗ ಕನಬೈದೆರ್ಪಣ ತೆರಿಪಾಯಿರು. ಏನಿ ಬರಿಂಜಿ ಸಂತೋಷದ ಕಾರ್ಯಕ್ರಮ ಬಿಲ್ಲವ ಸಮಾವೇಶ ದಾದಿಕಾತ್ರ ಮಲ್ಪನೊಂದು ಪನ್ಪನ ಪಂಜಾತ್ ನಮ್ಮ ಹಿರಿಯ ಜನಕುಲ್ನ ಚಿಂತನೆನು ಏನಿ ಪ್ರಸ್ತುತ ಬಡಿಪುನಂಚಿನ ಒಂಜಿ ಕಾಲಘಟ್ಟ ಕರಿನ 40 ವರ್ಷದ ದುಂಬು ಇಬಾಗಡ್ ಸಮಾಜಡ್ ಆರ್ಥಿಕ ದೌರ್ಬಲ್ಯ ಉಪನಂಚಿನ ಆ ಸಂದರ್ಭಡು ಪಂಜಾತ್ ನಾರಾಯಣ ಗುರುಕುಲನ ಸಂದೇಶ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಸಂಘಟನೆಯಿಂದ ಬಲಹಿತರಾಗಿರಿ ಪನ್ಪನಂಚಿನ ಆ ತತ್ವದ ಆದರ್ಶನ ಪಂಜಾತ್ ಸಮಾಜ ಪಕ್ಕ ಅನ್ಯ ಆರ್ಥಿಕವಾದ ದುರ್ಬಲರನ್ನ ಒಂಜಿ ಕಣ್ಣೀರು ಒರೆಸನಂಚಿನ ಕಾರ್ಯಕ್ರಮನ ಚಿಂತನೆ ಮಲ್ಪನ ಮುಖಾಂತರ ಆನಿ ಆರ್ಥಿಕ ಸಂಕಷ್ಟ ಉಪನಂಚಿನ ಕಾಲಘಟ್ಟೋಡ್ಲ ನಮ್ಮ ಎಕಡೆ ಹುಲ್ಲೇಖ ಮಲ್ತನ ಜನ ಭಕ್ತಾನಂದ ಸುವರ್ಣ ರೂಪರು ಬಾಬು ಪಂಡಿತ ರೂಪರು ಐತೊಟ್ಟಿಗೆ ಎಂಕ ನೆನಪು ಕಾರ್ಯದರ್ಶಿಯರಾದ ಕೆಲಸ ಮಲ್ತೊಂದು ಇತ್ತನಂಚಿನ ಗೋಪಾಲ ಕೃಷ್ಣರು ಒಂಜಾತ್ ಸಮಾಜಮುಖಿ ಚಿಂತನೆಯನ್ನು ಮಲ್ಪನ ಮುಖಾಂತರ ಈ ಒಂಜಿ ಸಂಘನ ಸ್ಥಾಪನೆ ಮಲ್ತನಂಚಿನ ನಂಗೆ ಏನದೆಲ್ಲ ತೆರೆಯುವಂದ ಇಂಗ್ಲು ಬಾರಿ ಎಲ್ಲಿ ಐತೆ ಆ ಸಂದರ್ಭಡು ಅಂಚಾದ ಏನಿ ಒಂಜಾತ್ ಏನಿ ಶಿಕ್ಷಣಕ್ಕೆ ಪೂರಕವಾಯಿನಂಚಿನ ಸಹಕಾರನ ಕೊರ್ದು ಒಂಜಾತ್ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಪನ್ಪನಂಚಿನ ಆ ತತ್ವದ ಆಯ್ನ ಅನುಷ್ಠಾನ ಮಲ್ಪನಂಚಿನ ಕೆಲಸನ ಮಲ್ಪನಂಚಿನ ಕೆಲಸ ನಿತ್ಯ ನಿರಂತರವಾದ ಕಾರಣ 40 ವರ್ಷದಿಂದ ಮಲ್ತದೆ ಜನಕುಲೆನ ಸಮಾಜದ ಏನಿ ಖಾಲಿ ಒಂಜಿ ಬೆಲ್ಲವ ಸಮಾಜಕ್ಕೆ ಮಾತ್ರ ಸಹಕಾರ ಕೊರ್ತನತ್ತು ವಿದ್ಯೆಗೆ ಕಲ್ಪನೆಗೆ ಅತಂತ್ರ ಇತ್ತನಂಚಿನ ಮಾತ ಸಮಾಜಗಳ ಕೊಡುಗೆ ಕೊರಪನಂಚಿನ ಆರ್ಥಿಕ ನೆರವು ಕೊರಪನಂಚಿನ ಕೆಲಸನು ಸಮಾಜ ಬಿಲ್ಲವ ಸಮಾಜ ಮಲ್ತಿನ ಪನಿಯರೆ ಎಂಕಲ ಒಂಜಿ ಹೆಮ್ಮೆ ಆವಂದುಂಡು. ಈ ಸಮಾವೇಶಡ್ ನಮ್ಮ ಸಮಾಜದಕ್ಕಲು ಮಾತಾ ಗ್ರಾಮರ್ದಲ ಪಾಲ್ಪಡೆಯೋಡು ಸಮಾವೇಶನ ಯಶಸ್ಸು ಮಲ್ತು ಕೊರಡು ಪಡೆದು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಅಧ್ಯಕ್ಷರು ವೇಣುಗೋಪಾಲ್ ಕೇನೊಂಡೇರು. ನಮ್ಮ ಆ ಸಂಘದ ಅಧ್ಯಕ್ಷರನ್ನ ಕೂಡ ಮಾತಕ್ಕಿಡಲ ಒಂಜಿ ವಿನಂತಿ ನಮ್ಮ ಆ ಸಮಾವೇಶದಾನಿ ಇಂಕಲ್ನ ದೂರದೈತೆ ಬೋಲಿಯಾರು ಗ್ರಾಮ ಚಾವಡಿ ಇರ ಬಾಳೆಪುನಿ ಇದನ್ನ ಮಂಜನಾಡಿ ಆ ಸೈಡ್ ದಕ್ಕಲು ಏತ್ ಜನ ಬರ್ಪೇರ ಒಂಜಿ ಸುರುಕೆ ಒಂಜಿ ಎನ್ಮ ದಿನ ತುಂಬು ಪಂಡಾರ್ಡ ಅಲ್ಪಾರ್ದು ಬಸ್ಸದ ವ್ಯವಸ್ಥೆ ಮನ್ಪಾರೆ ನಮ್ಮ ಸಮಿತಿ ದಕ್ಕಲು ಆಲೋಚನೆ ಮಂತದ ಏತ್ ಜನ ಇಂಕಲ್ನ ಪಂಡಾರ್ಡ
ಆತ ಜನಕ್ಕೆ ಬಸ್ತ ವ್ಯವಸ್ಥೆಯನ್ನು ನಮ್ಮ ಮನ್ಪೆರೆ ತಯಾರು ಮಾಡ್ತದ. ಅಂಚನೆ ನಮ್ಮ ಆಯ್ನಾತ್ ಹೆಚ್ಚಿನ ಸಂಖ್ಯೆಡು ನಮ್ಮ ಸಮಾಜದ ಬಂಧುಲೇನು ಈ ಸಮಾವೇಶಕ್ಕೆ ಬರ್ಪುಳಕ ನಮ್ಮ ಇತ್ತೆ ಆಲ್ರೆಡಿ ಇಲ್ಲೆಡೆಪನಗ 15,000 ಟಾರ್ಗೆಟ್ ಬಂತ ಸಮಾವೇಶಗೆ ಅನ್ನೊಂಜಿ 10,000 ಅಂಡಲ ಸೇರ್ನ ನಮ್ಮ ಸಮಾವೇಶ ಅಭೂತಪೂರ್ವ ಯಶಸ್ಸುಲ ಆಯರೆ ಕಾರಣ ಸವಿಸುದಾರಿಕೆ ಮಲ್ತಿನ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ಹರೀಶ್ ಮುಂಡೋಳಿ ಬಿಲ್ಲವ ಸಮಾಜನ ಸಂಘಟನೆ ಗಟ್ಟಿ ಮಲ್ಪೊಡು ಆ ಮೂಲಕ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕವಾದ ಬೆರೆವಡು ಈ ಭಾಗದ ಬಿಲ್ಲವ ಸಮಾಜನ ಗಟ್ಟಿ ಮಲ್ತನೋಡು ಪಂಡದ ಸಮಾವೇಶ ಮಲ್ತೊಂದುಲ್ಲ ಪಂಡ ತೆರಿಪಾಯರು. ಬಿಲ್ಲವೇರ್ನ ಸಮಾವೇಶ ನಮ್ಮ ನಾರಾಯಣಗುರು ಸಭಾಂಗಣದ ಪಿರವದ ಜಾಗೆಡು ಅತ್ಯಂತ ಒಂದು ವಿಜೃಂಭಣೆ ನಡಪೆರ ನಮಗೆ ಮಾತಾಡಲ ಗೊತ್ತಿತ್ತಿನ ವಿಚಾರ. ಬಹುಶಃ ಕನಿಷ್ಠ 15,000 ಜನ ಸೇರುಡು ಪನ್ಪಿನ ಉದ್ದೇಶಡು ಮಾತ ಬಿಲ್ಲವ ಸಮಾಜದ ಬಂಧುలను ಒಟ್ಟುಗೂಡಿಸದು ಪ್ರತಿ ಇಲ್ಲಿಲ್ಲಡೆ ಆಗ್ಲಿಗೆ ಸಂಪರ್ಕ ಮಲ್ತದು ಕನಿಷ್ಠ ಎಂಕ್ಲು 700-800 ಇಲ್ಲ ಆಲ್ರೆಡಿ ಎಂಕ್ಲಿತ್ತೆ ಆಗ್ಲಿನ ಭೇಟಿ ಆತ. ಅಂಚನೆ ಇನ್ನಿತ ಒಂಜಿ ಸಮಾರಂಭ ದಾದ ಪಂಡ ಈ ಒಂಜಿ ಆಮಂತ್ರಣ ಪತ್ರಿಕೆನು ಎಂಕ್ಲು ಸಾಂಕೇತಿಕವಾದ ಇನಿ ಬಿಡುಗಡೆ ಮಲ್ಪಡು ದಯಪಂಡ ನಂಗೆ ನನಪುರಿ ಕೇವಲ 23 ದಿನ ಮಾತ್ರ ಆ ನೆಲೆಟ್ಟು ನಮ್ಮ ಇನಿ ಒಂಜಿ ಸಾಂಕೇತಿಕವಾದ ಕೇವಲ ಆಪ್ಯಾಪನಕ್ಲೇನು ಮಾತ್ರ ನಮ್ಮ ಈ ಒಂಜಿ ಸಮಾರಂಭಲ್ಲೇ ಇದ ಕೋಡ ಎಂಕ್ಲೆಗೆ ಇನಿ ಇನ್ವಿಟೇಷನ್ ತಿಕ್ಕುನು ಪನ್ಪಿನ ಒಂಜಿ ಮಾಹಿತಿ ಪ್ರಕಾರ ಎಲ್ಲೆಡ್ದು ಬೊಕ್ಕ ಈ ಒಂಜಿ ಸಮಾವೇಶದ ಪೂರ್ವಭಾವಿ ತಯಾರಿಯಾದ ಮಾತೆರೆಗಳ ಆಮಂತ್ರಣ ಪತ್ರಿಕೆಯನ್ನು ಪಟ್ಟುಡು ಆನೆಲೆಟ್ಟು ಮಾತೆರಲ್ಲ ಈ ಒಂಜಿ ಕಾರ್ಯಕ್ರಮಕ್ಕೂ ಆಮಂತ್ರಣ ಮಲ್ಪುಡು ಪನ್ಪಿನ ಒಂಜಿ ದೃಷ್ಟಿಕೋನಡು ಎಂಕುಲು ಇನಿ ಈ ಒಂಜಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಂತಂದಿಲ್ಲ. ಸಮಾಜದ ಮಾತ ಬಂಧುಲು ಎಂಗಳ ಈ ಒಂಜಿ ಉಳ್ಳಾಲ ತಾಲೂಕುದ ಬಿಲ್ಲವರ ಸಮಾವೇಶಡು ಭಾಗವಹಿಸಡು ಆ ಮೂಲಕ ಬಿಲ್ಲವೇರ್ನ ಬಹುಸಂಖ್ಯಾತ ಬಿಲ್ಲವೇರ್ನ ಹೆಂಚಿನ ಉದ್ದೇಶ ಉಂಡ ಆ ಉದ್ದೇಶನು ಈಡೇರಿಸಡು. ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಸುವರ್ಣ ಸಭೆ ನಿಂತ್ಕೊಂಡೇರು. ಯುವವಾಹಿನಿ ಕೊಲ್ಯ ಘಟಕದ ಕಾರ್ಯದರ್ಶಿ ಜೀವನ್ ಕೊಲ್ಯ ಸೊಲ್ಮೆ ಸಂದಾಯರು. ಕೊಣಾಜೆ ನಡುಪದೌದ PA ಕಾಲೇಜ್ ಆಫ್ ಫಾರ್ಮಸಿಡ್ ಎಪಿಸ್ಟಿಮ್ 2024 ವಾರ್ಷಿಕೋತ್ಸವ ಬೊಕ್ಕ ಪ್ರಶಸ್ತಿ ಪ್ರದಾನ ರೇಸನು ಶುಕ್ರವಾರ ನಡಪಾಯಿರು. ನಬಿಸತುಲ್ ಸಹದಿಯಾ 4th B Farm Event 3 Pick and Speak competition. First place is backed by Naima Fatima, 3rd B Farm Greenhouse. Fatima Abu Nafisat Nafia backed by Nafisat Nihala Khatun. ಕಾರ್ಯಕ್ರಮದ ಪಾಲ್ಪಡೆದು ಫಾರ್ಮಾ ಎಸ್ ಪಂಪಿನ ವಾರ್ಷಿಕ ಸಂಚಿಕೆಯನ್ನು ಬಿಡುಗಡೆ ಮಾಡಿದ ಪಾತೆರ್ನ ಎನುಪುಯ ಫಾರ್ಮಸಿ ಕಾಲೇಜದ ಪ್ರಾಂಶುಪಾಲರು ಡಾಕ್ಟರ್ ಮೊಹಮ್ಮದ್ ಗುಲ್ಜಾರ್ ಅಹಮದ್ ಪ್ರತಿಯೊಂದು ವಿದ್ಯಾರ್ಥಿ ಎಡ್ಡೆ ಶಿಕ್ಷಣ ಪಡೆಯೊಂದು ಪದವಿಧಾರೆ ಆಪ್ನೆ ತೊಟ್ಟಿಗೆ ಜೀವನದ ಎದುರಾಪನ ಸಂಕಷ್ಟಲೇನು ಸವಾಲಾದದೆ ತೊಂದು ಆತ್ಮವಿಶ್ವಾಸದೊಟ್ಟಿಗೆ ದುಂಬರಿನ ಎಡ್ಡೆ ಸ್ಥಾನಗ ಮುಟ್ಟರೆ ಸಾಧ್ಯ ಪಂಡ ತೆರಿಪಾಯರು. The management of this with the administration of this and started the kind of infrastructure development also. Happened to be see 2 days before I was attending a governing council meeting and seeing the infrastructure development, the labs, the classrooms and the additional facility creating. The main intention is that to maintain the standard and the quality, as already the PA group of education institution is already having a brand name and fame. To maintain that, PA College of Pharmacy is also started the same standard. The main beneficiaries are the students who are going to take the admission here. I can say the growth of Pharmacy College is something look like a J-curve. Hope you know that J-curve, always the curve is going to go up and up in a very faster manner. One more feather for this PA College of Pharmacy through your own principal, Dr. Salimullah Khan. Very recently, or I can say officially, yesterday we came to know that he is nominated as member for Pharmacy Council of India. PA ಪ್ರಥಮ ದರ್ಜೆ ಕಾಲೇಜ್ದ ಪ್ರಾಂಶುಪಾಲರು ಡಾಕ್ಟರ್ ಸರ್ಫಾಜ್ ಜೆ ಹಾಶಿಂ ಪಾತಿರೊಂದು ವಿದ್ಯಾರ್ಥಿಗಳು ತಗ್ಲಿನ ಬದುಕುಡು ಮಾನವೀಯ ಮೌಲ್ಯಲೇನು ಬುಲೆಪಾವೊಂದು
ವೃತ್ತಿ ಜೀವನದ ತಿಕ್ಕುನ ಅವಕಾಶಗಳನ್ನು ಸದುಪಯೋಗ ಮಲ್ತೊನಡು ಪಂಡ ತೆರಿಪಾಯರು. There is something called as Pareto's principle. We call in simple terms as 80-20 rule. How many of you are aware of this 80-20 rule? Okay, it is very simple. You can understand it now. 80% of the results is because of the 20% of the quality efforts. That means to say, if you put at least 20% of the quality efforts, it will give you 80% of the results. So you can imagine. And to become successful in life, it is not only the marks that is important. Much more than the marks is the intellectual skills, the common sense, ability to talk to people, ability to work in a team, ability to be amidst the failures, and sometimes even failing is also a learning. You know, in one of the country, for being selected to defense, they have a very clear rule. If a person has not failed at least once, he is not eligible. ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾದ ಸದಸ್ಯರಾದ ನಾಮನಿರ್ದೇಶನ ಆಯ್ನ PA ಫಾರ್ಮಸಿ ಕಾಲೇಜದ ಪ್ರಾಂಶುಪಾಲರು ಡಾಕ್ಟರ್ ಸಲೀಮುಲ್ಲಾ ಖಾನ್ರನ್ನು ಈ ಪೊರ್ತು ಮಾನಾದಿಗೆ ಮಂತೇರು. PA ಪಾಲಿಟೆಕ್ನಿಕ್ದ ಪ್ರಾಂಶುಪಾಲರು ಪ್ರೊಫೆಸರ್ KP ಸೂಫಿ ಶುಭ ಹಾರೈಸಿರು. ಕ್ರೀಡೆ ಬೊಕ್ಕ ಸಾಂಸ್ಕೃತಿಕ ಸ್ಪರ್ಧೆಡು ವಿಜೇತರಾಯಿನ ವಿದ್ಯಾರ್ಥಿಗಳಿಗೆ ಇನಾಮ್ಲೆನ್ ಪಟ್ಟಿಯರು. ಸೆಮಿಸ್ಟರ್ ಪರೀಕ್ಷೆಡು ಎಡ್ಡೆ ಅಂಕ ಪಡೆಯಿನ ವಿದ್ಯಾರ್ಥಿಗಳಿಗೆ ಮಾನಾದಿಗೆ ಮಂತೇರು. PA ಮ್ಯಾನೇಜ್ಮೆಂಟ್ ಸ್ಟಡೀಸ್ದ ನಿರ್ದೇಶಕರು ಡಾಕ್ಟರ್ ಸೈಯದ್ ಅಮೀನ್ ಅಹಮದ್, PA ಫಿಸಿಯೋಥೆರಪಿ ಕಾಲೇಜ್ದ ಪ್ರಾಂಶುಪಾಲರು ಡಾಕ್ಟರ್ ಸಜೀಶ್ ರಘುನಾಥನ್, PA ಪಾಲಿಟೆಕ್ನಿಕ್ದ ಉಪ ಪ್ರಾಂಶುಪಾಲರು ಪ್ರೊಫೆಸರ್ ಇಸ್ಮಾಯಿಲ್ ಖಾನ್ ಸಭೆಟು ಪಾಲ್ಪಡೆದಿದ್ದರು. PA ಫಾರ್ಮಸಿ ಕಾಲೇಜದ ಪ್ರಾಂಶುಪಾಲರು ಡಾಕ್ಟರ್ ಸಲೀಮುಲ್ಲಾ ಖಾನ್ ವಾರ್ಷಿಕ ವರದಿನ್ ಮಂಡಿಸಾಯರು. ಸಾಹಿಲ್ ಇಸ್ಮಾಯಿಲ್ ಪ್ರಾರ್ಥನೆ ಪಂಡೆರು. ಡಾಕ್ಟರ್ ರಜೀಶಾ ಸಭೆ ನೆತ್ಕೊಂಡೆರು. ಡಾಕ್ಟರ್ ಮೊಹಮ್ಮದ್ ಮುಬೀನ್ ಸೊಲ್ಮೆ ಸಂದಾಯರು. ಧನ್ಯ ಬೊಕ್ಕ ದಿವ್ಯ ಸಭೆ ಸ್ಥಾರಿಕೆ ಮಲ್ತೇರು. ಒಮತುಕೆರೆ ಶ್ರೀ ರಾಜಗುಳಿಗ ಬನ ಸೇವಾ ಸಮಿತಿದ ಮುತಾಲಿಕೆಡ್ ಶ್ರೀ ರಾಜಗುಳಿಗ ಬನಟ್ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆದ ಕಥಾ ಪಾರಾಯಣಲು ಶನಿವಾರ ಕಾಂಡೆ ಶುರುವಾಂಡು. ಸಹಜ ದುಃಖ ಬರ್ಕೊಂಡು ಅಂಚಿನ ಈ ಪುಟ್ಟ ಪಂಚವಲ್ಲ ಯಾರು ಇದು ಪೂರ ಜೀವನ ಪಾಪ ಕರ್ಮ ಮಾಡ್ತದೆ ಎಲ್ಲದಾದ್ರೂ ತಿನ್ನೋದು ಪುಣ್ಯಕರ್ಮ ಅಲ್ಪ ಮಾಡೋದು ಪೂರ ವ್ಯವಸ್ಥೆ ಮಾಡ್ತಿದ್ದೆ ಅವೇನು ದಾನ ಕೊರ್ರೆಗಾನಕ್ಕೆ ಇಂಚ ಪೂರ ಆದುಕೊಂಡು ಮನದಾನಿ ಬತ್ತಿನ ಬಿನ್ನಿರಗೆ ಅಂತ ಆದ ಉತ್ತರ ಕೊಡ್ಕೊಂಡು ಪಡೆದು ತಾನು ಮನಸ್ಸಲ್ಲಿ ಕೊರಗೊಂದು ಪಾಡಿಗೆ ಅದು ದಾನ ಕೊರ್ಪೆ ಪಡೆದು ನಿಶ್ಚಯ ಮಾಡ್ತದ 15 ಬಂಗಾರ ಪೂರ ಬಾಕಿಗೆ ಮಾಡ್ತದ ಕೊರ್ರೆ ಮಾತ್ರ ಬಾಕಿ ಅಂಡ ದಾನ ಆಂಡವು ಸರಿಯಾದ ರೀತಿಯ ದಾನ ಇದ್ದದ ನಮಾಂಚನೆಯನ್ನು ನಮವಂಜೆಯನ್ನ ದೈವ ನನೊಂಜೆಯನ್ನು ಒಂದೈಕೆ ಕಾರಣ ಆಳು ಎಂದೂ ದುಃಖದಾಗಿ ಬಿಡ್ಬೋದು ದಾನ ಮಾಡ್ಕೊಂಡು ನಿರ್ಣಯ ಆಗ್ತದೆ ಏಳೆ ಕೊರ್ಕೊಂಡು ನಿರ್ಣಯ ಆಗ್ತದೆ ನಾನು ದಾನ ಮತ್ತಿನ ವಿಧಾನ ಅಲ್ಲ ದಾನ ಮತ್ತಿನ ಜನರ ವ್ಯತ್ಯಾಸ ಆಗ್ತದೆ ಅದಕ್ಕೋಸ್ಕರವಾದ ಮನುಷ್ಯನೇ ತಾನೇ ಪಡ್ಕೊಂಡ ಮನಸ್ಸಿಗೆ ಅಹಂ ಪಡ್ತಾನಂತ ಅಂಡ ದೇವರಕ್ಕೆ ಬಿರದಿರುವುದು ತಾನೇ ಎಂದು ತೋರಿಬಾರ್ದು ಅದಕ್ಕೋಸ್ಕರವಾದ ಈ ವ್ಯವಸ್ಥೆಗೋಸ್ಕರವಾದ ಅವೇನು ಪಡತೊಂಡ್ರೆಗೋಸ್ಕರವಾದ ಭಿನ್ಯರಾದ ನಾರದೇನು ಋಷಿ ರೂಪಡಾದ ಇಲ್ಲಾಗಿ ಬರ್ತದೆ ಕಡೆಗೆ ನಡೆಯ ಚಿತ್ತನ ಘಟನೆ ಪೂರ ಸವಿಸ್ತಾರವಾದ ಆ ಋಷಿ ರೂಪಗಳು ಪಡೆದ ನಾರದೇವಿಗೆ ಆ ವೈಶ್ಯ ಕೊಂಜು ಕಣ್ಪಡೆಗೆ ಸ್ವಾಮಿ
ಹೀರಿ ಎನ್ನ ಇಲ್ಲಕ್ಕೆ ಕೋಡೆ ಬರ್ತದೆ ಯಾನು ಒಕ್ಕಣ ಕೊಡು ನಂದು ಎನ್ನ ಇಲ್ಲಕ್ಕೆ ಗಿನ್ನೆರಾದ ಬಲೆ ಯಾನು ಎತ್ತಿನ ಪೂರ ದಾನ ಮಲ್ಪೆ ಬಣ್ಣಾಗ ಬಂಗಾರದ ತಟ್ಟೆ ಮನಸ ಮಾಡುವೆ ಬಂಗಾರ ತಟ್ಟೆ ಈರಿಗೆ ದಾನ ಕೊರ್ಪೆ ಬಣ್ಣ ನೈಗೊಂಡೆ ಯಾನು ಈರಿಗೆ ಮೋಹಿಸಾದ ಹುಡಿಯ ಅಂಡ ಕಾಲ ನನ್ನೊಂಜಿ ಬಗೆಂಡು ಓಡದಾತದೆ ನೋಟು ರಾತ್ರಿ ಬರ್ತದೆ ಎನ್ನ ಇಲ್ಲದ ಪೂರಾ ಕಲ್ವೆರ್ನಾಕು ಲೂಟೋದು ಕೊನ ಇರು ಧೈರ್ಯಚಿತ್ರ ಋಷಿ ತನ್ನ ಮಾಯಾ ಜಾಲಡು ಮನಸ್ಸು ನೆನಪುವರಿಗೆ ಭಗವಂತನ ಲೀಲೆ ಪಂಡ್ಕೊಣ ಅವು ಎರಡೆಲ್ಲ ಮತ್ತರ ಸಾಧ್ಯ ಹೆಚ್ಚಿ ಅದ ದಯಕಂಡ ನಾನು ದಾನ ಮಲ್ಪೆ ಅಂತ ಸಂಕಲ್ಪ ಮಲ್ಪದಾತ ಯಾವ ರೂಪಡು ದಾನ ಕಲ್ವನ ರೂಪಡು ದಾನ ಅದಕ್ಕೂ ಆಂಡಲ ಮನುಷ್ಯಕ್ಕೆ ದುಃಖ ಪಟ್ಟು ವಿಜಯ ಬಣ್ಣಗ ಅಲ್ಲಿಗೆ ನನ್ನ ಮೋಹ ಬೋತುಜಿ ಆಲ ಬೋತು ಅಳಂದ ಕೋವಡಿಯ ಯಾನ ಮಲ್ತಿನೇ ಅಂಡ ಸಾಧ್ಯ ಕಾಸು ನನ್ನ ಕಾಸು ಕುಡೋರಿ ಅಂಡ ಸಾಧ್ಯ ಬದುಕೋನ ನೈಕೆ ಮಾಡ್ತೀನಿ ನಮ್ಮ ಏದೇ ಕಾಸ ಮಲ್ಪಾಡು ಅವು ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಯ್ತಿಂದ ಅವು ದುಷ್ಕೃತ್ಯಕ್ಕೆ ಬೋದು ಹೋಗ್ಬೋದು ಅದಕ್ಕೋಸ್ಕರವಾದ ಮನುಷ್ಯ ಅಲ್ಪಾಯುಷಸ್ತದ ದಾಯಿಗೆ ವಿಷಯ ನನಗ ಮನುಷ್ಯ ದಿನದ ದಿನೇ ಪ್ರಾಯಗ ಮತ್ತಿನ ಪ್ರಾಯ ಮಟ್ಟಾಗ ಗೋಡು 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 ಮಾಡ್ಕೊಳ್ಳೋ ವ್ಯವಸ್ಥೆಯೇ ನಮ್ಮ ಜೀವನ ಕರಿಯುಂಡೆ ಹೊರತು ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋ ವಿಚಾರ ನಮ್ಮ ಪೂರ ಪಿರನಲ್ಲಿ ಬರ್ತದೆ ಯಾಕೆಂದ್ರೆ ನಂಡ ದೇವರನ್ನ ಪೂಜೆ ಮಲ್ಕೊಳಗನ ಯಜ್ಞ ಮಲ್ಕೊಳಗನ ದೇವಸ್ಥಾನಕ್ಕೆ ಹೋಗನ ಸಂಕಲ್ಪ ಅನ್ನ ಮಲ್ಕೊಳ್ಳಿ ದಯಗಂಡ ನಿಗಲ್ನ ಇಷ್ಟ ಅರ್ಥದ ಪರಿಹಾರ ಅನುಗ್ರಹ ಮಲ್ಪಾಡು ಅದ ಬ್ರಹ್ಮಶ್ರೀ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಲೇನ ಮಾರ್ಗದರ್ಶನಡು ಬೊಕ್ಕ ಶ್ರೀ ಸೋಮನಾಥ ದೇವಸ್ಥಾನದ ಅರ್ಚಕರು ಮಧ್ವೇಶ್ ಭಟ್ರೇನ ಪೌರೋಹಿತ್ಯಡು ಪೂಜಾ ವೈದಿಕ ವಿಧಿಗಳು ನಡೆತಂಡು ಶ್ರೀ ಈಶ್ವರೇಂದ್ರಬೋಧಾಂ ಸ್ವಾಮಿದೋಪಸ್ಪಯೇ ಶ್ರೀಯನ್ನ ಆವಾಯ ಪರಮಾತ್ಮನೇ ನಮಃ ಶುಕ್ತಿವಾಸಾಮಲಾಂ ದೇಷ್ಟಾಮ ಲಕ್ಷ್ಮೀನಾಶಯಾಮ್ಯಹಂ ಅಭೂತಿಮಸಮದದ್ದಿತ್ಯಾ ಸರ್ವಾಣಿರ್ಣಮೇಕಹಾದ ಗಂಧದ್ವಾರಾಂತರಾದೃಶ ನಿತ್ಯಪುಷ್ಪಾಂಗರಿ ಪರಮಾತ್ಮನೇ ಅನೇಹ ದೇವತಾಮಯವಾದ ಕಲಶ ಪ್ರತಿಷ್ಠಾಪನವರಸ ಕಲ್ಪೋಕ್ತ ಪೂಜಾ ಅತ್ಯಯ ಪೂಜಾರಾಧನೆ ಪುಣ್ಯಕರ್ಮಣ ಮಂಗಲ್ಯಮೂರ್ತಿ ಸತ್ಯನಾರಾಯಣಾಪಾದಾರಂ ಪ್ರಿಯತಾಂ ಸುಖೀತಾವರದಾಪವತು ಯಾಪಿತಂತೆ ಕೃತೋಸ್ತವಾದೇನ ಮೇ ಸಫಲಾವಾಪ್ತಿರ್ಭವೇತ್ ಜನ್ಮನಿ ಜನ್ಮ ಮಹಾನೈವೇದ್ಯವಾಗಿ ವಿಸರ್ಜಯಾಮಿ ವಿಶ್ವಕ್ಸೇನಾಯ ನಮಃ ಮಂಗಳಾರಾಧನಂ ಕರಿಷ್ಯೆ ಓಂ ಯಜ್ಞೋ ಯಜ್ಞಪತಿರ್ಯಜ್ವಾ ಯಜ್ಞಾಂಗೋ ಯಜ್ಞವಾಹನಃ ಯಜ್ಞಭೃಜ್ಜಗ್ರಿ ಯಜ್ಞಭುಜ್ಜಗ್ನಿರಾಧನಃ ಮಧ್ಯಾಹ್ನ ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನೆರವೇರಂಡು ಸೌಮ್ಯಶ್ಚಕ್ರವಂದ್ಯೋ ಶುಕ್ರೋದನ ಕರಸತರಾಹು ಕೇತೋ ಕೇತವ ಕ್ಷೇತ್ರಪಾಲಾಹ ಕಮಲಜ ಹರಿರುದ್ರ ಪಾರ್ವತಿ ವಿಘ್ನರಾಜ ಸಕಲ್ಪನೆಯ ದೇತೆ ಮಂಗಲನ್ನೋ ದಿಶಂದೋ ಯಾಯಿ ಸತ್ಯಂ ಗುಣಾತೀತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ತ್ರಿಲೋಕೇಶಂ ಕೌಸ್ತುಭಾಭರಣಂ ಹರಿಂ ನೀಲವರ್ಣ ಪೀತವಾಶಂ ಶ್ರೀವತ್ಸವರಭುಜಿತಂ ಗೋವಿಂದಂ ಗೋಕುಲಾನಂದಂ ಬ್ರಹ್ಮಾಜ್ಞರ್ಭೂಜಿತಂ ಮಂಗಲಂ ಭಗವಾನ್ ವಿಷ್ಣುಂ ಮಂಗಲ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ.
ಶ್ರೀ ರಾಜಗುಳಿಗ ಬಣ ಸೇವಾ ಸಮಿತಿದ ಅಧ್ಯಕ್ಷರು ಪದ್ಮನಾಭ ಶೆಟ್ಟಿ ವರ್ಕಾಡಿ ಬೊಕ್ಕ ಸರ್ವ ಸದಸ್ಯರು, ಶ್ರೀ ರಾಜಗುಳಿಗ ಬಣ ಸ್ವಸಹಾಯ ಸಂಘದ ಅಧ್ಯಕ್ಷರು ಸರ್ವ ಸದಸ್ಯರು ಮುತಾಲಿಗಳಿದ್ದರು. ಕುಂಪಲ ಶಿವಪುರ ಶ್ರೀ ದುರ್ಗಾಪರಮೇಶ್ವರ ಕ್ಷೇತ್ರಡು ಶುಕ್ರವಾರ 89ನೇ ದಿನದ ಸಂಧ್ಯಾ ಭಜನೋತ್ಸವ ನಡೆದನು. ಶ್ರೀಮತಿ ಸೌಮ್ಯ ಬೊಕ್ಕ ಶ್ರೀ ದಯಾನಂದ್ ಮಾನ್ವಿ ವೈಷ್ಣವಿ ತೊಕ್ಕೋಟು, ಶ್ರೀಮತಿ ಜಯಶ್ರೀ ಬೊಕ್ಕ ಶ್ರೀ ರಾಮಚಂದ್ರ ಗಟ್ಟಿ ಚಿತ್ರಾಂಜಲಿ ನಗರ, ಶ್ರೀಮತಿ ದೇವಕಿ ಕೊಲ್ಯ ಜೀವನ್ ಕೊಲ್ಯ, ಶ್ರೀಮತಿ ಸವಿತಾ ಬೊಕ್ಕ ನವೀನ್ ಕುಂಪಲ, ಶ್ರೀಮತಿ ಸುಪ್ರಿಯಾ ಬೊಕ್ಕ ನವೀನ್ ಇಂದೂರಾಯ ಆರಕ್ಷಕ ಠಾಣೆ ಉಳ್ಳಾಲ തുടർ ಬೆಳಗಾದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು. ತಾಂಡವ ನೃತ್ಯದ ಮೂಲಕ ಈಶ್ವರ ದೇವರು ಒಂದು ಸಾಂಸ್ಕೃತಿಕವಾದ ಒಂದು ಸನಾತನ ಪರಂಪರೆಯನ್ನು ಒರಿಪಂದಿನಾರು ಹೆಂಚತಿ ಕಾರ್ಯಕ್ರಮ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಅಷ್ಟಬಂಧ ಬ್ರಹ್ಮೋತ್ಸವ ಪ್ರಯುಕ್ತ ವಿವಿಧ ದಿನ ನಮ್ಮ ಈ ಕ್ಷೇತ್ರ ಗಣಪಾದಕರೆಲ್ಲ ಅಂಚನೆ ಪ್ರತಿನಿತ್ಯ ಮಧ್ಯಾಹ್ನ ಪಕ್ಕ ರಾತ್ರಿ ಅನ್ನದಾನದಿ ಸೇವಾ ಪ್ರಸಾದದ ಅಷ್ಟಬಂಧ ಬ್ರಹ್ಮೋತ್ಸವ ಸಂಭ್ರಮಣೆ ನಡೆಕಾರುಂಟು. ಈ ಕಾರ್ಯಕ್ರಮದ ಮಾತ ಊರ್ದ ಪರ್ವದ ಮಾತ ಜನಮಂದಿರನೆ ಭಕ್ತ ಮಂದಿರನೆ ಮೋಗಿಡಿ ಎದುಕೊಂಡು 88 ನಿಂತ ಯೋಜಿ ಭಜನಾ ಸೇವೆದ ತುಡರು ಅಲ್ಲವನಂಚನ ಜನಾಧಿಕ ಪುಣಚನ ನಂದಾದೀಪನ ಅಲ್ಲವನಂಚನ ಕಾರ್ಯಕ್ರಮ ಪಡೆದ ಈ ಕಾರ್ಯಕ್ರಮದ
सतां कल्पवृक्षाय नमतां कामधेनुवे सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी उमा महेश्वरी नमोऽस्तुते उमा महेश्वरी नमोऽस्तुते उमा महेश्वरी नमोऽस्तुते ಕಾಪಿಕಾಡ್ ಶ್ರೀ ಉಮಾಮಹೇಶ್ವರಿ ಭಜನಾ ಮಂಡಳಿ ದಕ್ಲು 88ನೇ ದಿನದ ಸಂಧ್ಯಾ ಭಜನಾ ಸೇವೆನು ನಡಪಾತ್ ಕೊರಿಯರು. Shri
ವರ್ಕಾಡಿ ಆಲವೆಗುತ್ತು ಕುಟುಂಬಸ್ಥರಿರ್ದು ಶ್ರೀ ಮಡಿಕತ್ತಾಯ ಧೂಮಾವತಿ ಬಂಟ ದೈವಲೆಗ್ ಧರ್ಮ ನೇಮದ ಸಂಭ್ರಮಲು ಶುಕ್ರವಾರ നടത്തുന്നു. ಗುರುವಾರ ಬಯ್ಯಡು ಶ್ರೀ ದೈವಲದ ಬಂಡಾರ ಏರ್ನ ಸಂಪ್ರದಾಯ നടത്തുന്നു. ಶುಕ್ರವಾರ ಕಾಂಡೆ ಶ್ರೀ ಮಡಿಕತ್ತಾಯ ದೈವದ ಧರ್ಮ ನೇಮ നടത്തുന്നു.
धर्माला फलाला असले त्यांच्या आधी धर्मगु बुले करतात ಅವಳನ್ನ ಅಲ್ಲ ಆಬೇದ ಮಣ್ಣಲ್ಲಿ ಕುರಿಸಿ ಧರ್ಮವನ್ನ ಇಂಚಿನ ವಿಜ್ಞಾನದಲ್ಲಿ 2 ಕಾರ ನರಮಾನ ಬಾರುಣ ಪಕ್ಷಿ ಬತ್ತಿನ ಪರಪುನ ಪಿಗಿನ ಮುಟ್ಟನ ಸಂತೋಷ ಅಂದ ಈ ಕಾಲೋರ್ದು ಬತ್ತನಾಲ ಮೇಲ್ಕಾಲ ಮೋರ ಆಯಕಾಲ ಉಳ್ಳನಲ್ಲ ನೇಮಾದ ಪ್ರಸಾದ ವಿತರಣೆ ಅವಿರ್ದು ಬೊಕ್ಕ ಅನ್ನ ಪ್ರಸಾದ ವಿತರಣೆ നടത്തുന്നത്. ಬಾರಿ ಮಲ್ಲ ಸಂಖ್ಯೆಡು ಭಕ್ತ ಬಂಧುಲು ಧರ್ಮ ನೇಮಡು ಪಾಲ್ಪಡೆದು ಅನ್ನಪ್ರಸಾದನು ಸ್ವೀಕಾರ ಮಲ್ತೊಂಡೇರು. ಶ್ರೀ ಕ್ಷೇತ್ರದ ತಂತ್ರೇಲು ಊರ್ದ 14 ಮನೆತನದಕ್ಕಳು ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಸಮಿತಿ ಸದಸ್ಯರು ಊರ್ದ 10 ಸಂಸ್ಥೆರು ವರ್ಕಾಳಿ ಆಲಬೆಗುತ್ತು ಕುಟುಂಬದ ಯಜಮಾನರು ರಾಮಣ್ಣ ಶೆಟ್ಟಿ ಆಲಬೆಗುತ್ತು ಕುಟುಂಬಸ್ಥರು ಧರ್ಮ ನೇಮೋತ್ಸವ ಸಮಿತಿ ಪ್ರಮುಖರು ಮುತಾಲಿಗಿಡಿತೇರು. ಸೋಮೇಶ್ವರ ಒಮ್ಮತುಕೆರೆ ಗಟ್ಟಿ ಸಮಾಜದ ಕೊಜ್ಜರಣ್ಣಾಯ ಕುಟುಂಬಸ್ಥರ್ನ ದೈವಲೆದ ಸೇವಾ ಟ್ರಸ್ಟ್ ಕಲ್ಲುಟ್ಟಿ ಪಂಜುರ್ಲಿ ಬೊಕ್ಕ ನಾಗಬ್ರಹ್ಮ ಸಾನ್ನಿಧ್ಯಡ್ 5 ವರ್ಷಗಳ ನಡಪುನ ಶ್ರೀ ನಾಗಬ್ರಹ್ಮ ಬೊಕ್ಕ ಕುಟುಂಬದ ಪರಿವಾರ ದೈವಲೆಗ್ ವಾರ್ಷಿಕ ಪರ್ವ ಬೊಕ್ಕ ಗಗ್ಗರ ಸೇವೆ ಶುಕ್ರವಾರ ನಡೆದರು. ಸುತ್ತ ಬಿಡ್ಲೆ ಏರ್ದಿ ಬಲಿ ಆಲೆ ಏರ್ದಿ ಬಲಿ ಬಿಡ್ಲೆ ಆಲುತ್ತದ ಬಾಳವನ್ನ ಮಿತ್ತು ಏನುತ್ತದ ಬಾಯ ಗಗ್ಗಾಲ
ಶುಕ್ರವಾರ ಕಾಂಡೆ ಗಣಯಾಗ ನಾಗತಂಬಿಲ ಆಶ್ಲೇಷ ಬಲಿ ಪೂಜೆ ಮುಡಿಪು ಶುದ್ಧಿ ಕಲ್ಲುಟಿ ಪಂಚುರಿ ದೈವಲೆಗ್ ಕಲಶಾಭಿಷೇಕ ಪೂಜೆ ನಡೆದನು. ರಾತ್ರಿಡು ಶ್ರೀ ದೈವಲೆಗ್ ಗಗ್ಗರ ಸೇವೆ ನಡೆದನು. ಗಟ್ಟಿ ಸಮಾಜದ ಕೊಜ್ಜರಣ್ಣಾಯ ಕುಟುಂಬಸ್ಥರನ ದೈವಲದ ಸೇವಾ ಟ್ರಸ್ಟ್ದ ಅಧ್ಯಕ್ಷರು ಸರ್ವ ಸದಸ್ಯರು ಕೊಜ್ಜರಣ್ಣಾಯ ಕುಟುಂಬಸ್ಥರು ಪಾಲ್ಪಡೆದಿದ್ದರು.